ಮಂಗಲ್ಪಾಡಿಯಲ್ಲಿ ವಿಭಿನ್ನ ಓಣಂ ಆಚರಣೆ. ಹರಿತ ಕರ್ಮ ಸೇನಾ ಸದಸ್ಯರಿಗೆ ಅಧ್ಯಕ್ಷರ ಓಣಂ ಉಡುಗೊರೆ. ವೈದ್ಯರತ್ನಂ ಆಯುರ್ವೇದ ಮೆಡಿಕಲ್ ಮತ್ತು ಕ್ಲಿನಿಕ್ ಮಂಜೇಶ್ವರ. ಕೇರಳದ ಪ್ರಸಿದ್ಧ ವೈದ್ಯರತ್ನಂ ಆಯುರ್ವೇದ ಔಷಧಿ ಸಂಸ್ಥೆಯ ಗುಣಮಟ್ಟದ ಔಷಧಿಗಳು ಈಗ ಕೈಗೆಟಕುವ ದರದಲ್ಲಿ. ವೈದ್ಯರ ಸೇವೆ ಸೋಮವಾರ, ಬುಧವಾರ ಮತ್ತು ಶನಿವಾರ ಬೆಳಗ್ಗೆ 10ರಿಂದ ಮಧ್ಯಾಹ್ನ 2ರವರೆಗೆ. ವೈದ್ಯರತ್ನಂ ಆಯುರ್ವೇದ ಮೆಡಿಕಲ್ ಮತ್ತು ಕ್ಲಿನಿಕ್ ಮಂಜೇಶ್ವರ. ಕರೆ ಮಾಡಿ 9497431005. ನಿಮ್ಮ ಆರೋಗ್ಯ ನಮ್ಮ ಜವಾಬ್ದಾರಿ. ಇಂದೇ ಭೇಟಿ ನೀಡಿ. ಮಂಗಲ್ಪಾಡಿ ಗ್ರಾಮ ಪಂಚಾಯತಿನ ನೇತೃತ್ವದಲ್ಲಿ ಅದ್ದೂರಿ ಓಣಂ ಆಚರಣೆ ಕಾರ್ಯಕ್ರಮ ಆಯೋಜಿಸಲಾಯಿತು. ಗ್ರಾಮದ ಸ್ವಚ್ಛತೆ ಮತ್ತು ಸೌಂದರ್ಯ ಕಾಪಾಡುವಲ್ಲಿ ಪ್ರಮುಖ ಪಾತ್ರ ವಹಿಸುತ್ತಿರುವ ಹರಿತ ಕರ್ಮ ಸೇನಾ ಸದಸ್ಯರನ್ನ ಸನ್ಮಾನಿಸಿ ವಿಶೇಷ ಓಣಂ ಉಡುಗೊರೆಗಳನ್ನು ನೀಡಿದ ಈ ಆಚರಣೆ ಗಮನ ಸೆಳೆಯಿತು. ಪಂಚಾಯತ್ ಅಧ್ಯಕ್ಷ ಗೋಲ್ಡನ್ ಅಬ್ದುಲ್ ರೆಹಮಾನ್ ಅವರು ಹರಿತ ಕರ್ಮ ಸೇನಾ ಸದಸ್ಯರಿಗೆ ಓಣಂ ಉಡುಗೊರೆಗಳನ್ನು ವಿತರಿಸಿದರು. ಮಳೆ ಬಿಸಿಲನ್ನ ಲೆಕ್ಕಿಸದೆ ಮಂಗಲ್ಪಾಡಿ ಪಂಚಾಯತಿನ ಸ್ವಚ್ಛತಾ ಕಾರ್ಯದಲ್ಲಿ ಸಕ್ರಿಯವಾಗಿ ತೊಡಗಿಸಿಕೊಂಡಿರುವ ಹರಿತ ಕರ್ಮ ಸೇನಾ ಸದಸ್ಯರ ಸೇವೆಯನ್ನು ಕಾರ್ಯಕ್ರಮದಲ್ಲಿ ವಿಶೇಷವಾಗಿ ಶ್ಲಾಘಿಸಲಾಯಿತು. ಹೊಸ ಆಡಳಿತ ಸಮಿತಿ ಅಧಿಕಾರ ವಹಿಸಿಕೊಂಡ ಸಂದರ್ಭದಲ್ಲಿ 50% ಕಡಿಮೆ ಇದ್ದ ಹರಿತ ಕರ್ಮ ಸೇನೆಯ ಕಾರ್ಯಪ್ರಗತಿ ಆಡಳಿತ ಸಮಿತಿ ಹಾಗೂ ಸಾರ್ವಜನಿಕರ ಸಹಕಾರ ಮತ್ತು ಸೇನಾ ಸದಸ್ಯರ ಪ್ರಾಮಾಣಿಕ ಸೇವೆಯಿಂದಾಗಿ 99.9% ತಲುಪಿದೆ ಎಂದು ಪಂಚಾಯತ್ ಅಧ್ಯಕ್ಷರು ಹೇಳಿದರು. 99% ഈ പ്രവൃത്തി നമുക്ക് സാധിച്ചത്. മുഴുവനായി നമുക്ക് അടുത്ത മാസം മുതൽ 100% ആക്കുക എന്നതാണ് ലക്ഷ്യം. നിങ്ങളെ കൂടെ നിന്ന് ഭരണസമിതിയുടെ കൂടെ നിന്ന് ഹരിത കർമ്മസേന പ്രവർത്തകർക്കുള്ള സമ്മാനമാണ്. നമുക്ക് പ്രസിഡന്റിന്റെ ഒരു ഗിഫ്റ്റാണ് ഇന്ന് ഈ ഓണാഘോഷ വേളയിൽ കൊടുത്തിട്ടുള്ളത്. ഇവിടെ നമുക്കറിയാം, എന്ത് ഭരണം നടത്തിയാലും സാമൂഹിക സേവനങ്ങൾ ചെയ്താലും മാലിന്യം ഒരു വലിയൊരു വിഷയമാണ്. ആ മാലിന്യ വിഷയവുമായി ബന്ധപ്പെട്ടിട്ടാണ് ಅವರ ചേർത്ത് നിർത്തുക എന്നത്. ಮಂಗಲ್ಪಾಡಿ ಸ್ವಚ್ಛತಾ ಕಾರ್ಯದಲ್ಲಿ ಸಾಧಿಸಿರುವ ಈ ಪ್ರಗತಿ ಮಾದರಿಯಾಗಿದೆ ಎಂದು ಅವರು ಅಭಿಪ್ರಾಯಪಟ್ಟರು. ಮಂಗಲ್ಪಾಡಿ ಪ್ರದೇಶದಲ್ಲಿ ದೀರ್ಘಕಾಲ ಸೇವೆ ಸಲ್ಲಿಸಿದ್ದ ಮಾಜಿ ಎಸ್ಪಿಟಿಪಿ ರಂಜಿತ್ ಅವರು ಕಾರ್ಯಕ್ರಮದಲ್ಲಿ ಮುಖ್ಯ ಅತಿಥಿಯಾಗಿ ಭಾಗವಹಿಸಿ ಹರಿತ ಕರ್ಮ ಸೇನಾ ಸದಸ್ಯರ ಸೇವೆಯನ್ನ ಶ್ಲಾಘಿಸಿದರು. ಎಲ್ಲರೂ ಹಬ್ಬದ ಸಂಭ್ರಮದಲ್ಲಿ ಪಾಲ್ಗೊಳ್ಳುತ್ತಿರುವ ಸಂದರ್ಭದಲ್ಲಿಯೂ ಗ್ರಾಮದ ಸ್ವಚ್ಛತೆಗಾಗಿ ನಿರಂತರವಾಗಿ ಕಾರ್ಯನಿರ್ವಹಿಸುತ್ತಿರುವ ಹರಿತ ಕರ್ಮ ಸೇನಾ ಸದಸ್ಯರಿಗೆ ಬೆಂಬಲ ನೀಡುವುದು ಪ್ರತಿಯೊಬ್ಬ ನಾಗರಿಕನ ಜವಾಬ್ದಾರಿಯಾಗಿದೆ ಎಂದು ಪಂಚಾಯತ್ ಅಧಿಕಾರಿಗಳು ತಿಳಿಸಿದರು. ಕಸವನ್ನ ಮೂಲದಲ್ಲಿಯೇ ವಿಂಗಡಿಸಿ ಹರಿತ ಕರ್ಮ ಸೇನೆಗೆ ಹಸ್ತಾಂತರಿಸುವಂತೆ ಹಾಗೂ ಪಂಚಾಯತಿ ಸ್ವಚ್ಛತಾ ಕಾರ್ಯಗಳಿಗೆ ಎಲ್ಲರೂ ಸಹಕರಿಸುವಂತೆ ಮನವಿ ಮಾಡಿದರು. ಕಾರ್ಯಕ್ರಮದಲ್ಲಿ ಪಂಚಾಯತ್ ಆಡಳಿತ ಸಮಿತಿ ಸದಸ್ಯರು, ಅಧಿಕಾರಿಗಳು ಹಾಗೂ ಹರಿತ ಕರ್ಮ ಸೇನಾ ಸದಸ್ಯರು ಸೇರಿದಂತೆ ಹಲವರು ಭಾಗವಹಿಸಿದ್ದರು. ಮಂಗಲ್ಪಾಡಿ ಗ್ರಾಮ ಪಂಚಾಯತ್ ಅಧ್ಯಕ್ಷ ಗೋಲ್ಡನ್ ಅಬ್ದುಲ್ ರೆಹಮಾನ್ ಅವರು ಎಲ್ಲರಿಗೂ ಹೃದಯಪೂರ್ವಕ ಓಣಂ ಶುಭಾಶಯಗಳನ್ನು ಕೋರಿದರು.